ಪ್ರಭು ಹಾಸ್ಪಿಟಲ್ ಸ್ಥಾಪಕ ತಂತ್ರಜ್ಞಾನ ಸಹಿತ ಹಲವು ಕ್ಷೇತ್ರದ ಪರಿಣಿತ ಡಾಕ್ಟರ್ ಕೃಷ್ಣ ಮೋಹನ್ ಪ್ರಭು ನಿಧನರಾಗಿದ್ದಾರೆ. ಎಲುಬು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಡಾಕ್ಟರ್ ಕೃಷ್ಣ ಮೋಹನ್ ಪ್ರಭು ಅವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಪ್ರಭು ಹಾಸ್ಪಿಟಲ್ ಸ್ಥಾಪಕ ಸಿಇಒ ಆಗಿದ್ದ ಡಾಕ್ಟರ್ ಕೃಷ್ಣ ಮೋಹನ್ ಪ್ರಭು ಅವರು ಕ್ಯಾಮೆರಾ, ಫೋಟೋಗ್ರಫಿ, ವನ್ಯಜೀವಿ ಸಹಿತ ಹಲವು ವಿಷಯಗಳ ಬಗ್ಗೆ ಅಗಾಧ ಜ್ಞಾನವನ್ನು ಹೊಂದಿದ್ರು. ಅಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ವಿಚಾರಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ರು. ಡಾಕ್ಟರ್ ಪ್ರಭು ಅವರಿಗೆ ಟ್ರೆಕ್ಕಿಂಗ್, ಪರ್ವತಾರೋಹಣ, ವನ್ಯಜೀವಿ ಸಂರಕ್ಷಣೆ, ಛಾಯಾಗ್ರಹಣ, ಶಾಸ್ತ್ರೀಯ ಸಂಗೀತ, ಕಂಪ್ಯೂಟರ್ಗಳು ಮತ್ತು ಇಂಟರ್ನೆಟ್ ಮುಂತಾದವುಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರು. 1990ರಲ್ಲಿ ಪಶ್ಚಿಮ ಹಿಮಾಲಯದಲ್ಲಿರುವ ವಿಶ್ವದ 17ನೇ ಅತ್ಯಂತ ಕಠಿಣ ಶಿಖರದ 21,050 ಅಡಿಗಳನ್ನು ಅಳೆಯುವ ಎಕ್ಸ್ಪೆಡಿಷನ್ ಬ್ರಹ್ಮ 1ರ ತಂಡದ ಸದಸ್ಯರಾಗಿದ್ದ ಡಾಕ್ಟರ್ ಪ್ರಭು ಮಂಗಳೂರಿನ ಆರೋಹಣ, ಪರ್ವತಾರೋಹಿಗಳು ಮತ್ತು ಸಾಹಸಿಗಳ ತಂಡದ ಸದಸ್ಯರಾಗಿದ್ದರು.